ಭ್ರಷ್ಟಾಚಾರಕ್ಕೆ ನಂಬರ್ 1 ರಾಜ್ಯ ಯಾವುದು ಅಂದರೆ ಕರ್ನಾಟಕ ಅಂತ ಹೇಳಲಿಕ್ಕೆ ನಮಗೆಲ್ಲ ದುಃಖ ಆಗ್ತಾ ಇದೆ. RTCಯ ಪಹಣಿಯಲ್ಲಿ 11 ಕಾಲಮ್ ಇದೆ, ಅದರಲ್ಲಿ 12 ಕಾಲಮ್ ಇದೆ. 11ನೇ ಕಾಲಮಲ್ಲಿ ವಕ್ಫ್ ಆಸ್ತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಇವತ್ತು ಯಾವುದೋ ಒಂದು ಮತದ ಹಿಂದೆ ಇವತ್ತು ಈ ಸರ್ಕಾರ ಇದೆ ಎನ್ನುವುದಕ್ಕೆ ಇದು ಖಂಡಿತ ಸ್ಪಷ್ಟ ಒಂದು ನಿರ್ದೇಶನ. ಒಟ್ಟು ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆಗಿರುವಂತಹ ಒಟ್ಟು ಯಾವ ರೀತಿಯ ದಮನ ಕಾರ್ಯಕ್ರಮಗಳು, ಯಾವ ರೀತಿಯ ಒಟ್ಟು ರೈತಾಪಿ ವರ್ಗಕ್ಕೆ ಆಗುವಂಥ ಅನ್ಯಾಯ, ಅನೇಕ ಹಿಂದೂ ಕಾರ್ಯಕ್ರಮಗಳಿಗೆ ಕೊಟ್ಟಿರುವಂತಹ ಅಡೆತಡೆಗಳು, ಆನಂತರ ಒಟ್ಟು ಪ್ರಸ್ತುತ ಪರಿಸ್ಥಿತಿಯಲ್ಲಿ ವಕ್ಫ್ ಬೋರ್ಡ್ ಅನ್ನೋ ಒಂದು ಯೋಚನೆಯಲ್ಲಿ ಇಡೀ ಹಿಂದೂ ಸಮಾಜಕ್ಕೆ, ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಆಗುವಂತಹ ಅನ್ಯಾಯದ ವಿರುದ್ಧ ಇವತ್ತು ನಾವು ಪತ್ರಿಕಾ ಮಾಧ್ಯಮದ ಮುಖಾಂತರ ಜನರಿಗೆ ಈ ವಿಷಯವನ್ನು ತಿಳಿಸುವಗೋಸ್ಕರ ಈ ಸಭೆಯಲ್ಲಿ ನಾವಿದ್ದೇವೆ. ಈ ಸಭೆಯಲ್ಲಿ ನಮ್ಮ ಮಾನ್ಯ ಮಾಜಿ ಶಾಸಕರಾದ ಸಂಜೀವ ಮಠದೂರವರಿದ್ದಾರೆ, ನಗರಸಭಾ ನಗರ ಮಂಡಲ ಅಧ್ಯಕ್ಷರಾದ ಶಿವಕುಮಾರ್ ಅವರಿದ್ದಾರೆ, BJPಯ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕೋಡಿಬೇಲ್ ಅವರಿದ್ದಾರೆ, BJPಯ ಮಂಡಲದ ಉಪಾಧ್ಯಕ್ಷರಾದ ಹರಿಪ್ರಸಾದ್ ಅವರಿದ್ದಾರೆ. ಹಾಗೆ ನಮ್ಮ ಕರೆಗೆ ಪ್ರೀತಿಯಿಂದ ಬಂದಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಮಾಧ್ಯಮದ ಎಲ್ಲ ಬಂಧುಗಳಿಗೆ ದೀಪಾವಳಿಯ ಶುಭಾಶಯವನ್ನು ಸಲ್ಲಿಸ್ತಾ, ಇವತ್ತು ಕರ್ನಾಟಕದ ಆ ಒಂದು ಕನ್ನಡ ರಾಜ್ಯವಾಗಿ ಉದಯ ಆಗಿ 50 ವರ್ಷದ ಈ ಒಂದು ಸಂಭ್ರಮದಲ್ಲಿರುವಂಥ ಸಂದರ್ಭದಲ್ಲಿ, ದೀಪದ ಹಬ್ಬ ಬೆಳಕಿನ ಆ ಒಂದು ಹಬ್ಬದ ಸಂಭ್ರಮದಲ್ಲಿ ಕರ್ನಾಟಕದ ರೈತರು ಇವತ್ತು ಕತ್ತಲೆಯಲ್ಲಿದ್ದಾರೆ. ಕರ್ನಾಟಕದ ಜನತೆ ಇವತ್ತು ಸಂಭ್ರಮಿಸಬೇಕಿತ್ತು, ಆದರೆ ಕರ್ನಾಟಕ ಸರ್ಕಾರ ಇವತ್ತು ಯಾವುದೋ ಅಲ್ಪಸಂಖ್ಯಾತರ ತುಷ್ಟೀಕರಣದ ಆ ಒಂದು ಅತಿರೇಕದ ಒಂದು ಉದ್ದೇಶದಿಂದ ಇವತ್ತು ಕರ್ನಾಟಕದ ರೈತರನ್ನು ಕತ್ತಲೆಗೆ ಹಾಕುವ ಜೊತೆಯಲ್ಲಿ ಇವತ್ತು ರೈತಾಪಿ ವರ್ಗ ಕಣ್ಣೀರಲ್ಲಿ ತಮ್ಮ ಜೀವನವನ್ನು ಇವತ್ತು ಮಾಡುವಂಥ ಒಂದು ಹಂತಕ್ಕೆ ಮುಟ್ಟಿದೆ. ಒಂದು ಹಂತದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಜನ ಗ್ಯಾರಂಟಿಗಳ ನೆಲೆಯಲ್ಲಿ ಒಳ್ಳೆಯ ಜೀವನವನ್ನು ಮಾಡ್ಬೋದು, ಜನರ ಜೀವನ ಮಟ್ಟ ಸುಧಾರಣೆ ಮಾಡ್ಬೋದು ಅಂತೇಳಿ ಜನ ಬಹುಮತದಿಂದ ಸರ್ಕಾರವನ್ನು ಆರೈಸಿದರು. ಆ ಸರ್ಕಾರ ಬಂದ ದಿನದಿಂದಲೇ ಭ್ರಷ್ಟಾಚಾರವನ್ನು ಮಾಡುವ ಮುಖಾಂತರ ಇಡೀ ರಾಜ್ಯದ ಖಜಾನೆಯನ್ನೇ ಕೊಳ್ಳೆ ಹೊಡೆಯುವಂಥ ಕೆಲಸ ಮಾಡಿ ಇವತ್ತು ಭ್ರಷ್ಟಾಚಾರಕ್ಕೆ ನಂಬರ್ 1 ರಾಜ್ಯ ಯಾವುದು ಅಂದರೆ ಕರ್ನಾಟಕ ಅಂತ ಹೇಳಲಿಕ್ಕೆ ನಮಗೆಲ್ಲ ದುಃಖ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಮತ ಬ್ಯಾಂಕಿನ ಹಿಂದೆ ಹೋಗುವಂಥ ಈ ಸರ್ಕಾರ ಮತ್ತೆ ಇಲ್ಲಿ ಉಪಚುನಾವಣೆಗಳು ಬರುವಂಥ ಸಂದರ್ಭದಲ್ಲಿ ಮತ್ತೆ ಅಲ್ಪಸಂಖ್ಯಾತರ ಓಲೈಕೆ ಮಾಡುವಂಥ ಭರದಲ್ಲಿ ಇವತ್ತು ವಕ್ಫ್ ಆಸ್ತಿಯ ಹೆಸರಲ್ಲಿ ರೈತರ ಭೂಮಿಯನ್ನು ಕಬಳಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಒಂದು ಇಲಾಖೆಯ ಅಡಿಯಲ್ಲಿಯೇ ಇರುವಂಥ ಆ ವಕ್ಫ್ ಬೋರ್ಡ್ ಇವತ್ತು 100 ವರ್ಷದಿಂದ ಜೀವನ ಮಾಡಿಕೊಂಡು ಕೃಷಿ ಮಾಡಿಕೊಂಡು ಬರುವಂಥ ಆ ರೈತರ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತೇಳಿ ಉಲ್ಲೇಖ ಮಾಡೋ ಮುಖಾಂತರ RTCಯ ಪಹಣಿಯಲ್ಲಿ 11 ಕಾಲಮ್ ಇದೆ, ಅದರಲ್ಲಿ 12 ಕಾಲಮ್ ಇದೆ. 11ನೇ ಕಾಲಮಲ್ಲಿ ವಕ್ಫ್ ಆಸ್ತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಇದರ ಉದ್ದೇಶ ಏನು? ಇವತ್ತು ಕೇಂದ್ರದಲ್ಲಿ ವಕ್ಫ್ ಆಸ್ತಿಯ ಬಗ್ಗೆ ಪುನರ್ವಿಮರ್ಶನೆ ಮಾಡಬೇಕು, ಕಾನೂನು ತಿದ್ದುಪಡಿ ಮಾಡಬೇಕು ಅಂತೇಳಿ ಜಗತ್ಪಾಲ್ ಸಿಂಗ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಜಮೀರ್ ಅಹಮದ್ ಉಲ್ಲೇಖ ಮಾಡ್ತಾರೆ, ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಾನು ಈ ಕ್ರಮವನ್ನು ತಗೊಂಡಿದ್ದೇನೆ ಅಂತೇಳಿ ಮಾಡಿದ್ದೇನೆ ಅಂತೇಳಿ. 1974ರಲ್ಲಿ ಈ ರಾಜ್ಯದಲ್ಲಿ ದೇವರಾಜ ಅರಸು ಇರುವಾಗ ಭೂಮಸೂದೆ ಕಾನೂನು ಬರ್ತದೆ, ಉಳುವವನೇ ಹೊಲೆದೊಡೆಯ ಅಂತೇಳಿ. ಆಗ ಅವರು ಯಾವಾಗ ಈ ವಕ್ಫ್ ಆಸ್ತಿಯ ಬಗ್ಗೆ
ಇವತ್ತು ಉಲ್ಲೇಖ ಆಗ್ತದೋ ಅದನ್ನು ಆಗ ಉಲ್ಲೇಖ ಮಾಡಿದರು. ಆಗ ಮಠ ಮಂದಿರಗಳು ಏನೇನಿದೆಯೋ ಅದನ್ನು ಆಗ ಪಹಣಿಯಲ್ಲಿ ಸೇರಿಸುವಂಥ ಕೆಲಸ ಆಗ ಮಾಡಿದರು 1974ರಲ್ಲಿ. ಪುನಃ ಅದನ್ನು ಈಗ ಕೇಂದ್ರ ಸರ್ಕಾರ ವಕ್ಫ್ ಆಸ್ತಿಯ ಬಗ್ಗೆ ಒಂದು ಪುನರ್ವಿಮರ್ಶೆ ಮಾಡಬೇಕು ಅಂತ ಹೇಳುವಾಗ ಕರ್ನಾಟಕದಲ್ಲಿ ನಾವೆಲ್ಲ ಮುಸ್ಲಿಮರ ಪರವಾಗಿದ್ದೇವೆ, ಮುಸ್ಲಿಮರು ಯಾರೂ ಕೇಳಲಿಲ್ಲ. ಇವರೇ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಮುಸ್ಲಿಮರ ಪರವಾಗಿದ್ದೇವೆ ಎನ್ನುವಂಥ ಆ ಒಂದು ಸಂದೇಶ ಕೊಡುವಂಥ ಕೆಲಸ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡತುಂಡವಾಗಿ ಖಂಡಿಸದೆ ಅದರ ವಿರುದ್ಧ ಹೋರಾಟವನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಸಾವಿರಾರು ಎಕರೆ ಜಾಗ ಇವತ್ತು ಅದನ್ನು ಮುಸ್ಲಿಮರು ಯಾರು ಕೇಳಲಿಲ್ಲ, ನಮಗೆ ಕೊಡಿ ಅಂತ ಯಾರು ಕೇಳಲಿಲ್ಲ. ಒಂದು ಸರ್ಕಾರವೇ, ಒಬ್ಬ ಸರ್ಕಾರದ ಮಂತ್ರಿಯೇ ಈ ರೀತಿಯಾಗಿ ಮಾಡ್ತಾರಂತಾದರೆ ಇಲ್ಲಿ ಬಹುಸಂಖ್ಯಾತರನ್ನು ಯಾವ ರೀತಿಯಾಗಿ ಅವರು ಚುಳ್ತಾ ಇದ್ದಾರೆ. ಆ ರೈತರ ಬಗ್ಗೆ ಈ ಸರ್ಕಾರಕ್ಕಿರುವಂಥ ಕಾಳಜಿ ಏನು? ಇವತ್ತು ಯಾವುದೋ ಒಂದು ಮತದ ಹಿಂದೆ ಇವತ್ತು ಈ ಸರ್ಕಾರ ಇದೆ ಅನ್ನೋದಕ್ಕೆ ಇದು ಖಂಡಿತ ಸ್ಪಷ್ಟ ಒಂದು ನಿರ್ದೇಶನ. ಅದರ ಜೊತೆಯಲ್ಲಿ ಇವತ್ತು ಈ ಸರ್ಕಾರಕ್ಕೆ ರೈತರ ಬಗ್ಗೆ ಹಿತಾಸಕ್ತಿ ಇಲ್ಲ, ರೈತರ ಬಗ್ಗೆ ಕಾಳಜಿ ಇಲ್ಲ ಎನ್ನುವಂಥದ್ದು ಕೂಡ ಒಂದು ಸಂದೇಶ ಸಾರುವಂಥ ಕೆಲಸ ಇವತ್ತು ಈ ಕರ್ನಾಟಕದಲ್ಲಿ ಆಗ್ತಾ ಇದೆ. ಅದಕ್ಕೆ ಬೇಕಾಗಿ 4ನೇ ತಾರೀಕು ಕರ್ನಾಟಕದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡೋ ಮುಖಾಂತರ, ಧರಣಿ ಮಾಡೋ ಮುಖಾಂತರ ಈ ಒಂದು ಏನು ಭ್ರಷ್ಟ ಸರ್ಕಾರದ ಈ ಭ್ರಷ್ಟ ಕಾನೂನು, ಅತಿರೇಕದ ಮುಸ್ಲಿಂ ತುಷ್ಟೀಕರಣ, ಇದನ್ನು ಖಂಡಿಸುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಲಿಕ್ಕಿದೆ. ಈ ಕಾರ್ಯಕ್ರಮ ಬಹುಶಃ ನಾನು ಕಂಡುಕೊಂಡಾಗೆ ನಿರಂತರ ಮುಂದಿನ ದಿನಗಳಲ್ಲಿ ಹೋರಾಟದ ರೂಪದಲ್ಲಿ ಈ ಸರ್ಕಾರವನ್ನು, ಈ ಮುಖ್ಯಮಂತ್ರಿಯನ್ನು ಇಳಿಸುವ ತನಕ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಹೋಬಳಿ ಮಟ್ಟಕ್ಕೂ ಇದನ್ನು ವಿಸ್ತರಿಸಿಕೊಂಡು ಇವತ್ತು ರೈತರ ಪರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರ ಆ ಒಂದು ಅಸ್ತಿತ್ವಕ್ಕೆ ಬೆಂಬಲವಾಗಿ ನಾವು ಕೂಡ ನಿಲ್ಲುವವರಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು 4ನೇ ತಾರೀಕು ಪುತ್ತೂರಿನಲ್ಲಿಯೂ ನಮ್ಮ ದರ್ಬೆ ಸರ್ಕಲಲ್ಲಿ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ನಮ್ಮೆಲ್ಲ ರೈತ ಮುಖಂಡರು, ಹಾಲು ಉತ್ಪಾದಕರ ಸಹಕಾರಿ ಸಂಘದ ಎಲ್ಲ ನಿರ್ದೇಶಕರು, ನಮ್ಮ ಸಹಕಾರಿ ಸಂಘದ ಎಲ್ಲ ಪದಾಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ನಾವು ಅವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ರೈತಾಪಿ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಿಸಿಕೊಳ್ಬೇಕು. ಅದೇ ರೀತಿಯಲ್ಲಿ ನಮ್ಮ ಮಾಧ್ಯಮದ ಬಂಧುಗಳು ರೈತರ ಪರವಾದಂಥ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ದರ್ಬೆ ಸರ್ಕಲ್ ಸರ್, ಈಗ 2014ರಿಂದ ಏನೋ ಒಂದು ಕೋರ್ಟ್ ಕೇಸನ್ನ ಲ್ಯಾಂಡ್ಗಳ ಮೇಲೆ ಮಾಡ್ತಾ ಇದ್ರು ರೈತರು. ಅದು 2016 ಮತ್ತು 2024ರಲ್ಲಿ 2 ಮ್ಯೂಟೇಷನ್ಗಳು ಆಗ್ತದೆ. ನಾನು ಒಂದು ಸರ್ವೆ ನಂಬರ್ ಅನ್ನು ನೋಡಿದೆ, ಅದರಲ್ಲಿ ಮ್ಯೂಟೇಷನ್ ಆಗುತ್ತೆ. ಅದರ ಮೊದಲು ಅಲ್ಲಿ ಬೇರೆ ಬೇರೆ ಮ್ಯೂಟೇಷನ್ಗಳಲ್ಲಿ ಸರ್ಕಾರಿ ಆದೇಶಗಳು ಕಾಣುತ್ತೆ. ಅದು ಇದು ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಮ್ಯೂಟೇಷನ್ ಆಗುವಾಗ ಅಲ್ಲಿ ಹಾಗಾದ್ರೆ ವಕ್ಫ್ ಆಸ್ತಿ ಅದು ಇದು ಅಂತ ಹೇಳುವಂಥದ್ದು ಇರ್ಲಿಲ್ವಾ? ನೋಡಿ, ಬ್ರಿಟಿಷ್ ಗೌರ್ಮೆಂಟ್ ಸರ್ಕಾರ ಇರುವಾಗ ಈ ವ್ಯವಸ್ಥೆಗಳು ಹೇಗಿತ್ತು ಅಂದರೆ, ಹಿಂದೆ ನಿಮಗೆ ಔಟ್ ಆಫ್ ರೆಕಾರ್ಡ್ ಹೇಳ್ತಾ ಇದ್ದೇನೆ ಮಾಹಿತಿಗೋಸ್ಕರ, ಬ್ರಿಟಿಷರು ಬರುವುದಕ್ಕೆ ಮುಂಚೆ ಇಲ್ಲಿ ಅಡಮಾನ ಅಂತಲ್ಲ, ಕಾಲಮ್, ನಾನು ಹೌದು, ಕಾಲಮ್ ನಂಬರ್ 11 ಅನ್ನು ತೆಗಿಬೇಕು ಅಂತ. ಯಾವುದು? ಏನಿಲ್ಲ, ಸರ್ಕಾರ ತೀರ್ಮಾನ ತಗೊಳ್ಬೋದು. ಸರ್ಕಾರದ ಅಂಡರಲ್ಲಿ ವಕ್ಫ್ ಡಿಪಾರ್ಟ್ಮೆಂಟ್ ಇರುವಂಥದ್ದು, ವಕ್ಫ್ ಬೋರ್ಡ್ ಎನ್ನುವಂಥದ್ದು ಸರ್ಕಾರದ ಒಂದು ಇಲಾಖೆ ಅಡಿಯಲ್ಲಿ ಇರುವಂಥದ್ದು. ಅರ್ಥ ಆಯ್ತಾ? ಅದು ಯಾವುದೋ ಒಂದು ಖಾಸಗಿ ವ್ಯಕ್ತಿಯ ಇದಲ್ಲ. ಮುಸ್ಲಿಂ ಬಂಧುಗಳು ಹಿಂದೆ ಏನು ಜಾಗ ಬಿಟ್ಟು ಹೋಗಿದಾರೋ, ಆ ರಾಜ ಮಹಾರಾಜರ ಸ್ವಾಧೀನದಲ್ಲಿ ಏನು ಜಾಗ ಇತ್ತೋ ಆ ಜಾಗವನ್ನೆಲ್ಲ ಅವತ್ತು ಸರ್ಕಾರ ವಕ್ಫ್ ಬೋರ್ಡಿಗೆ ತಂದಿತ್ತು. ಅರ್ಥ ಆಯ್ತಾ? ಅದಕ್ಕೆ ಒಬ್ಬ ವಕ್ಫ್ ಬೋರ್ಡಿಗೆ ಒಬ್ಬರನ್ನು ನೇಮಕ ಮಾಡ್ತದೆ ಸರ್ಕಾರ. ಅದಕ್ಕೆ ಒಂದು ಕಮಿಟಿ ಇದೆ, ಅದಕ್ಕೊಂದು ಇಲಾಖೆ ಇದೆ, ಮುಖ್ಯಮಂತ್ರಿ ಕೆಳಗಡೆ ಇರುವಂಥದ್ದು.
ಮುಖ್ಯಮಂತ್ರಿ ಮನಸ್ಸು ಮಾಡಿದರೆ 24 ಗಂಟೆಯಲ್ಲಿ ಅದನ್ನು ಸೆಟ್ರೇಟ್ ಮಾಡಲಿಕ್ಕೆ ಆಗ್ತದೆ, ಒಂದೇ ಆದೇಶದಲ್ಲಿ ಆಗ್ತದೆ. ಧನ್ಯವಾದಗಳು. ನನ್ನ ಆಯ್ಕೆ ಆಶೀರ್ವಾದ. 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 ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.